ಐತ ಬಗ್ಗೆ ಮಾಹಿತಿ ಕೊರಿಯರುಳ್ಳೇರು. ಇನ್ನು ಈ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಿಲಕ ವಿಜ್ಞಾಪನಾ ಪತ್ರದ ಬಿಡುಗಡೆಲೆಸ್ ಈ ಕ್ಷೇತ್ರೋಡು ನಡಪೆರುಂಡು. ಬೈದಿನಂಚಿನ ಮಾತೆರೆಲ್ನ ಸುರುಕಾದ ಶ್ರೀ ಕ್ಷೇತ್ರ ಕೊಂಡಾಣದ ಪರವಾದ ಮೋಕೆಡ್ ಎದುಕೊಂಡೊಂದು ವಿಜ್ಞಾಪನಾ ಪತ್ರ ಬಿಡುಗಡೆದ ಲೇಸಿನ ಸುರುಮನ್ ಪೆರೆಗೆ ಮೂರು ಸೇರ್ದಿನಕ್ಲ ಮಾತೆನಲ್ಲ ಅನುಕೇನೊಂದಿಲ್ಲ. ಈ ಒಂಜಿ ವಿಜ್ಞಾಪನಾ ಪತ್ರ ಬಿಡುಗಡೆ ಲೇಸಿಗೆ ನಮ್ಮೊಟ್ಟಿಗೆ ಮಿತ್ತ ಜಾವಡಿಡು ಬರೆಯರುಳ್ಳರು. ಸುರುಕಾದ ವ್ಯವಸ್ಥಾಪನಾ ಸಮಿತಿದ ಗೌರವ ಗುರುಕಾರ್ಲಾಯನಂಚಿನ ಶ್ರೀ ವಿಜಯಕುಮಾರ್ ಶೆಟ್ಟಿ ಮಡ್ಯಾರು ಉದ್ಯಮಿಲು, ಜೀರ್ಣೋದ್ಧಾರ ಸಮಿತಿದ ಗೌರವ ಗುರುಕಾರ್ಲು ಗೌರವಾಧ್ಯಕ್ಷರು ಶ್ರೀ ವಿಜಯಕುಮಾರ್ ಶೆಟ್ಟಿ ಮಡ್ಯಾರು, ಉದ್ಯಮಿ ಸಾಯಿ ಸಂಗಮ್ ಪ್ರೈವೇಟ್ ಲಿಮಿಟೆಡ್ ಒಳ್ಳಾಲ್ಬಾಗ್ ಮೇರನ್ನು ಸುರುಕಾದ ಈ ಒಂಜಿ ಮಿತ್ತ ಜಾವಡಿಗೆ ಎದುಕೊಂಡೊಂದಿಲ್ಲ. ಅಂಚನೆ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಲಾಯನಂಚಿನ ರಾಮಣ್ಣ ಶೆಟ್ಟಿ ಅರೆಲ್ನ ಈ ಒಂಜಿ ಮಿತ್ತ ಜಾವಡಿಗೆ ಎತ್ತೊಂದಿಲ್ಲ. ಅಂಚನೆ ಕಾರ್ಯಾಧ್ಯಕ್ಷರಾಯನಂಚಿನ ಶ್ರೀ ಲಕ್ಷ್ಮೀಪತಿ ರಾವ್ ಮೇರೆಲ್ನ ಮಿತ್ತ ಚಾವಡಿಗೆ ಎದುಕೊಂಡೊಂದಿಲ್ಲ. ಆಯ್ತು ಒಟ್ಟಿಗೂ ಈ ಒಂಜಿ ವಿಜ್ಞಾಪನಾ ಪತ್ರ ಬಿಡುಗಡೆದ ಈ ಒಂಜಿ ಸಂದರ್ಭಡು ನಮ್ಮೊಟ್ಟಿಗೆ ವಿಶೇಷ ಅಭ್ಯಾಗತರಾದ ಈ ಒಂಜಿ ವಿಜ್ಞಾಪನಾ ಪತ್ರದ ಬಿಡುಗಡೆದೊಟ್ಟಿಗೆ ನಮ್ಮೊಟ್ಟಿಗೆ ಸೇರೊಂದುಲ್ಲೇರು ಶ್ರೀ ರಾಮಮೋಹನ್ ಹೆಗಡೆ ಬೊಕ್ಕ ಶ್ರೀ ಶ್ರೀಧರ್ ಹೆಗಡೆ ನಿರ್ದೇಶಕರು ಇರುವೆಲ್ಲ ಮಂಗಳೂರು ಪೇಪರ್ ಮಿಲ್ ಪ್ರೈವೇಟ್ ಲಿಮಿಟೆಡ್ದ ನಿರ್ದೇಶಕರನ್ನ ಬೇಕ್ಲೆಲ್ಲ ಮಿತ್ತ ಚಾವಡಿಗೆ ಎದುಕೊಂಡೊಂದುಲ್ಲ. ಐತೊಟ್ಟಿಗೆ ನನ್ನೂರಿ ವಿಶೇಷ ಅಭ್ಯಾಗತ ಇನ್ನೊಬ್ಬರು ವಿಶೇಷ ಅಭ್ಯಾಗತರು ಶ್ರೀ ನಾಗರಾಜ್ ಕನೀರ್ ತೋಟ ಉಳ್ಳಾಲ ತಾಲೂಕಿನ ಸರ್ವೇಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ನಾಗರಾಜ್ರವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಂಜನೆ ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯಂತರಾಯನಂಚಿನ ಪ್ರದೀಪ್ ಶೆಟ್ಟಿ ಅಡಕಗುತ್ತು ಅರೆಲ್ನ ಒಂದು ಮಿತ್ತ ಜಾವಡಿಗೆ ಎದ್ಕೊಂಡೊಂದಿಲ್ಲ. ಆಯ್ತು ಒಟ್ಟಿಗೆ ಶ್ರೀ ಕ್ಷೇತ್ರ ಕೊಂಡಾಣದ ಆಡಳಿತ ನಿರ್ವಹಣೆ ಮನ್ಪುಣಂಚಿನ ವ್ಯವಸ್ಥಾಪನಾ ಸಮಿತಿದ ಗುರುಕಾರ್ಲಾಯನಂಚಿನ ಶ್ರೀ ಕೃಷ್ಣ ಶೆಟ್ಟಿ ತಾಮರ್ ಮೇರೆಲ್ನ ವೇದಿಕೆದ ಮಿತ್ತ ಚಾವಡಿಗೆ ಎದ್ಕೊಂಡೊಂದಿಲ್ಲ. ಅಂಜನೆ ಆಯ್ತು ಒಟ್ಟಿಗೂ ಶ್ರೀಮತಿ ದಿನಮಣಿ ರಾವ್ ವ್ಯವಸ್ಥಾಪನಾ ಸಮಿತಿದ ಸದಸ್ಯರ್ಲ ಅಂದೆ ಮಹಿಳಾ ಸದಸ್ಯರ್ಲ ಆಯ್ತ ಒಟ್ಟಿಗೆ ಜೀರ್ಣೋದ್ಧಾರ ಸಮಿತಿದ ಉಪಾಧ್ಯಕ್ಷರ್ಲ ಅದುಲ್ಲ ಮಹಿಳಾ ಪ್ರತಿನಿಧಿ ಒಂಜಿ ಬೋಡು ಪಂಪಿನ ನಿಟ್ಟಿಡು ಈ ಒಂಜಿ ವ್ಯವಸ್ಥಾಪನಾ ಪತ್ರ ಬಿಡುಗಡೆದ ಲೇಸಿಗೆ ಅರೆಲ್ನ ಮಿತ್ತ ಚಾವಡಿಗೆ ಎದ್ಕೊಂಡು ಒಂದಿಲ್ಲ. ಬೈದನಂಚಿನ ಮಾತೆರೆಲ್ನ ಎದುಕೊಂಡಿರಲ್ಲರು ಜೀರ್ಣೋದ್ಧಾರ ಸಮಿತಿದ ಜೊತೆ ಕಾರ್ಯದರ್ಶಿ ನಂಚಿನ ಸುಜಿತ್ ಮಾಡೋರು ದಯಮಲ್ತು ಸುಜಿತ್ ಮಾಡೋರನ್ನು ಸ್ವಾಗತ ಬೇದಿನ ಮಾತೆರೆಲ್ನ ಸ್ವಾಗತ ಮಾಡ್ಕೊಡೋದಕ್ಕೆ ಏನೊಂದಿಲ್ಲ. ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದ ಮೇಲೆ 2021ನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರ ಪಿಲಿಚಾಮುಂಡಿ ಬಂಟ ಗುಂಡತಾಯ ಈ ಕ್ಷೇತ್ರಕ್ಕೆ ಶ್ರೀ ಕೃಷ್ಣಶೆಟ್ಟಿ ತಾಮರ್ ಇವರ ನೇತೃತ್ವದಲ್ಲಿ ವ್ಯವಸ್ಥಾಪನಾ ಸಮಿತಿಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವು ರಚಿಸಿತು. ಅದರ ನಂತರ ಅನೇಕ ಅಭಿವೃದ್ಧಿ ಕೆಲಸಗಳು ಕೃಷ್ಣಶೆಟ್ಟಿ ತಾಮರ್ ಇವರ ನೇತೃತ್ವದಲ್ಲಿ ಕಳೆದ ಜಾತ್ರಾ ಸಂದರ್ಭದಲ್ಲಿ ನಡೆಯಿತು. ಅದರ ಜೊತೆಗೆ ನಮ್ಮ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಮತ್ತು ತಂತ್ರಿಯವರ ನೇತೃತ್ವದಲ್ಲಿ ಪ್ರಶ್ನೆ ಚಿಂತನೆ ಕೂಡ ನಮ್ಮ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ಷೇತ್ರದಲ್ಲಿ ನಡೆಯಿತು. ಆ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ರೀತಿಯಲ್ಲಿ ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳು ನಮ್ಮ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಮತ್ತು ನಮ್ಮ ಗಂಗಾಧರ್ ಶಾಂತಿ ಇವರ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಚಾಲನೆಯನ್ನು ಕಳೆದ 1.5 ತಿಂಗಳಿನ ಹಿಂದಿನಿಂದ ನಡೀತಾ ಉಂಟು. ನಮ್ಮ ಕ್ಷೇತ್ರದಲ್ಲಿ ಕಳೆದ 1.5 ತಿಂಗಳಿನಿಂದ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಉಂಟು ಮತ್ತು ನಮ್ಮ ಗ್ರಾಮದ ಅನೇಕ ಸಂಘ ಸಂಸ್ಥೆಗಳು ಶ್ರಮದಾನದ ಮುಖಾಂತರ ಈ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವತ್ತಿನ ಈ ವಿಜ್ಞಾಪನಾ ಪತ್ರ ಬಿಡುಗಡೆ ಕಾರ್ಯಕ್ರಮವು ನಮ್ಮ ಪ್ರತಿ ಗ್ರಾಮದ ಪ್ರತಿ ಮನೆಗೂ ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಇಲ್ಲಿನ ವಿಚಾರಗಳು ಮತ್ತು ನಮ್ಮ ಎಲ್ಲ ಕ್ಷೇತ್ರದ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ಬ್ರಹ್ಮಕಲಶೋತ್ಸವ ಮತ್ತು ಈ ಜೀರ್ಣೋದ್ಧಾರ
ಕೆಲಸ ಕಾರ್ಯಗಳಿಗೆ ತನು ಮನಧನಗಳಿಂದ ಸಹಕರಿಸುವ ಉದ್ದೇಶದಿಂದ ವಿಜ್ಞಾಪನಾ ಪತ್ರವನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿ ಮತ್ತು ವ್ಯವಸ್ಥಾಪನಾ ಸಮಿತಿಯ ಜಂಟಿ ಇದರಲ್ಲಿ ಆಯೋಜನೆ ಮಾಡಿದೆ. ಅದರ ಅಂಗವಾಗಿ ಇವತ್ತು ನಮ್ಮ ಈ ವಿಜ್ಞಾಪನಾ ಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಮತ್ತು ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಜಂಟಿಯಾಗಿ ಆಯೋಜಿಸಲಾಗಿದೆ. ಇದಕ್ಕೆ ವಿಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ನಮ್ಮ ಮಂಗಳೂರು ಪೇಪರ್ ಮಿಲ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ದೇಶಕರುಗಳಾದಂಥ ನಮ್ಮ ರಾಮಮೋಹನ್ ಹೆಗಡೆ ಮತ್ತು ಶ್ರೀಧರ್ ಹೆಗಡೆ ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ತಾಲೂಕಿನ ಸರ್ಕಾರಿ ಸರ್ವೇಯರ್ ಆದ ಇವರು ಕೂಡ ನಮ್ಮ ವಿಜ್ಞಾಪನಾ ಪತ್ರ ಬಿಡುಗಡೆಯ ಮುಖ್ಯ ಅತಿಥಿಯಾಗಿ ನಮ್ಮ ನಾಗರಾಜ್ ಹನ್ನೀರು ತೋಟ ಇವರು ಬಂದಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಹಾಗೂ ಉದ್ಯಮಿ ಸಾಯಿ ಸಂಗಮ್ ಪ್ರೈವೇಟ್ ಲಿಮಿಟೆಡ್ ಇದರ ಮಾಲಕರಾಗಿರುವಂಥ ವಿಜಯ್ ಕುಮಾರ್ ಶೆಟ್ಟಿ ಮಡ್ಯಾರ್ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಉದ್ಯಮಿ ಮತ್ತು ಬ್ಯಾಂಕ್ ಉದ್ಯಮಿ ಲಕ್ಷ್ಮೀಪತಿ ರಾವ್ ಮಾಡೂರು ಇವರು ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ರಾಮಣ್ಣ ಶೆಟ್ಟಿ ಇವರು ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ಆಗಿರುವಂಥ ಕೃಷ್ಣ ಶೆಟ್ಟಿ ತಾಮ ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪ್ರದೀಪ್ ಶೆಟ್ಟಿ ಅಡ್ಕ ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಮತ್ತು ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ನಮ್ಮ ದಿನಮಣಿ ರಾವ್ ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕ್ಷೇತ್ರದ ಗುರಿಕಾರ ವರ್ಗ ಮತ್ತು ಸೇವಾ ವರ್ಗ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲ ರೀತಿಯಲ್ಲಿ ಪ್ರಚಾರ ಮಾಡುವ ಮೂಲಕ ಈ ನಮ್ಮ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಬಂದಿರುವಂಥ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ವರದಿಗಾರರು ಮತ್ತು ಮಾಧ್ಯಮಿತರರಿಗೂ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಜೀರ್ಣೋದ್ಧಾರ ಮತ್ತು ವ್ಯವಸ್ಥಾಪನಾ ಸಮಿತಿ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿರುವಂಥ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರು ಪ್ರಮುಖರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಮಿತಿಯ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಅತಿಥಿಗಳು ಹಾಗೂ ಬಂದಿರುವಂತಹ ಎಲ್ಲ ಸರ್ವರನ್ನು ಹಾಗೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಿತರನ್ನು ಸ್ವಾಗತಿಸಿರುವಂತಹ ಜೀರ್ಣೋದ್ಧಾರ ಸಮಿತಿಯ ಜೊತೆ ಕಾರ್ಯದರ್ಶಿಗಳು ಶ್ರೀ ಸುಜಿತ್ ಮಾಡೂರಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಜೀರ್ಣೋದ್ಧಾರ ಮತ್ತು ಕೊಂಡಾಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ನಡೆಯುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪ್ರಸ್ತಾವನೆಯ ಮಾತುಗಳನ್ನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ತಾಮರವರು ಪ್ರಸ್ತಾವನೆ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಈ ಸದಸ್ಯರನ್ನು ಇತರೆಲ್ಲರನ್ನ ಕ್ಷೇತ್ರ ಕೊಂಡಾಣ ಪ್ರಸಿದ್ಧವಾದ ಕಾರ್ಣಿಕದ ಕ್ಷೇತ್ರ ಕೊಂಡಾಣ. ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದರು ಶ್ರೀ ಕ್ಷೇತ್ರ ಕೊಂಡಾಣ ಮತ್ತು ಅದು ನಮ್ಮ ಕರಾವಳಿಗೆ, ನಮ್ಮ ಮೂಡುದಿಕ್ಕಿಗೆ ಧರ್ಮಸ್ಥಳದ ಹೆಸರನ್ನು ಯಾರು ಹೆಸರೇ ಹೇಳಬಾರದು ಅಂತ ಹೇಳ್ತಾ ಇದ್ದರು. ಅಂಥ ಕ್ಷೇತ್ರ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಎರಡು, ಇತರ ಕ್ಷೇತ್ರದಲ್ಲಿ ಹಾಗೇನೆ. ಆದರೆ ಧರ್ಮಸ್ಥಳ ಮತ್ತು ಕೊಂಡಾಣ, ನಮಗೆ ಕೊಂಡಾಣ ಕ್ಷೇತ್ರ ಅಂದರೆ ಈ ಊರಿನವರಿಗೆ, ಇಲ್ಲಿ ಎಲ್ಲ ಪರಿಸರದ ಗ್ರಾಮದವರಿಗೆಲ್ಲ ಬಹಳ ಒಂದು ಭಕ್ತಿ ಪೂರ್ವಕವಾಗಿದ್ದಂಥ ಕ್ಷೇತ್ರ. ಇಲ್ಲಿ ಕಳೆದ ವರ್ಷ ಅಷ್ಟಮಂಗಳ ಪ್ರಶ್ನೆ ನಡೆದಿದೆ, 10 ದಿವಸದ್ದು. ಅದರಲ್ಲಿ ಪ್ರಶ್ನೆಯಲ್ಲಿ
ತುಂಬ ವಿಷಯಗಳು ಬಂದಿದೆ, ಕೆಲವು ದೋಷಗಳು ಮತ್ತು ಇಲ್ಲಿ ಮುಖ್ಯವಾಗಿ ಕೆಲವು ಅಭಿವೃದ್ಧಿ ಆಗಬೇಕು. ಮುಖ್ಯ ಯಾವುದು ದೈವಗಳ ಮನೆಮಂಚ ಹಾಗೂ ಮುಖವಾಡ, ದೈವದ ಕಟ್ಟಡಗಳು, ಇತರ ವಿಷಯಗಳು ಇಲ್ಲಿ ಆಗಬೇಕು ಅಂತೇಳಿ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆಯೇ ನಾವು ಇಲ್ಲಿ ಒಂದು ಅಕ್ಟೋಬರ್ 22 ತಾರೀಕಿಗೆ ಗ್ರಾಮಸ್ಥರೆಲ್ಲ ಸಭೆ ಕರೆದು ಒಂದು 16 ಜನರ ಸರ್ಕಾರದ ಆದೇಶ ಪ್ರಕಾರ ಒಂದು ಕಮಿಟಿ ಮಾಡಿದ್ದೇವೆ. ಅದರಲ್ಲಿ 16 ಜನ ಕರೆದದ್ದು ನಾವು ವ್ಯವಸ್ಥಾಪನಾ ಸಮಿತಿಯವರು. ಯಾವುದೇ ಕಮಿಟಿ ಇರುವುದಾದರೆ ವ್ಯವಸ್ಥಾಪನಾ ಸಮಿತಿ ಅದಕ್ಕೆ ಮುಂದಾಳತ್ವ ತಗೊಂಡು ಮಾಡುವಂಥದ್ದು, ಅದು ಕಾನೂನಿನ ಪ್ರಕಾರ ಸಂಪ್ರದಾಯ. ಅದು ಆ ಪ್ರಕಾರನೇ ನಾವು 16 ಜನರ ಕಮಿಟಿ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಕಮಿಟಿಯವರದ್ದು ತುಂಬ ಜನ ಹೆಸರಿಗೆ ಹೇಳಲಿಕ್ಕೆ ಅಧ್ಯಕ್ಷರಾಗಿ ಹಿರಿಯರಾದ ರಾಮಣ್ಣ ಶೆಟ್ಟರು ಇದ್ದಾರೆ, ಗೌರವಾಧ್ಯಕ್ಷರಾಗಿ ಇವರು ವಿಜಯಕುಮಾರ್ ಶೆಟ್ಟರು, ಹಾಗೆಯೇ ಕಾರ್ಯಾಧ್ಯಕ್ಷರಾಗಿ ಲಕ್ಷ್ಮೀಪತಿ ರಾವ್, ಈ ಥರ ಎಲ್ಲ ಸದಸ್ಯರು ಅದರಲ್ಲಿ ಇದ್ದಾರೆ. ಇಲ್ಲಿ ಆಗಬೇಕಂತ ಕೆಲಸ ಸಾಧಾರಣ 200 ವರ್ಷಕ್ಕಿಂತ ಮೊದಲು ಕಟ್ಟಿದಂಥ ಗರಡಿ ನಮ್ಮದು ಮೇ 22-23 ಆಗುವಂಥ ನೇಮದ ಹೊತ್ತಿನಲ್ಲಿ ಸುರುವಿನ ದಿವಸ 22ನೇ ತಾರೀಕಿಗೆ ಹಗಲು ನೇಮ ಆಗ್ತಾ ಇದೆ ಅದರಲ್ಲಿ ಎಲ್ಲ ದೈವಗಳಿಗೆ. ಅಲ್ಲಿ ಅದನ್ನು ನಾವು ಮಗುಚಿ ಒಂದು ಬಾಳಾಳದಲ್ಲಿ ದೈವದ ಎಲ್ಲ ಮನೆ ಮಂಚವನ್ನು ಇಟ್ಟು ಅದನ್ನೆಲ್ಲ ನಾವು ಅದನ್ನು ಮಗುಚಿದ್ದೇವೆ. ಈಗ ಹೊಸತಾಗಿ ಕೆಂಪು ಕಲ್ಲಿನಿಂದ ಪೂರ್ತಿ ಅದಕ್ಕೆ ಪಾಲಿಶ್ ಮಾಡುವಂಥದ್ದು ಕೇರಳದವರು ಮಾಡಿದ ಸ್ಟೈಲಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಈಗ ನಾಳೆ ಸೋಮವಾರ, ನಾಳೆಯಿಂದ ಅದು ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ಈಗ ನಾವೇನು RCC ಕಟ್ಟಡ ಮಾಡುವುದಿಲ್ಲ. ನಾವು ಮೊದಲನೇ ಸಂಪ್ರದಾಯ ಪ್ರಕಾರ ನಾವು ಹಂಚಿನ ಮಾಡಿದ್ದೇ ಪಕ್ಕಾಸಾಗಿ ಹಂಚಿನದ್ದೇ ಮಾಡ್ತಾ ಇದ್ದೇವೆ. ಈ ಥರ ಕೆಲಸ ಏನು ಅಂತ ಹೇಳಿದರೆ ಪ್ರಧಾನವಾಗಿ ಇಲ್ಲಿ ನಾಗನದ್ದು, ಇಲ್ಲಿ ಪರಿಸರಕ್ಕೆಲ್ಲ ಈ ಕ್ಷೇತ್ರಕ್ಕೆ ಈ ಪರಿಸರದ ಮನೆಗಳಿಗೆಲ್ಲ ನಾಗನದ್ದು ಪ್ರಸಿದ್ಧವಾದ ಕ್ಷೇತ್ರ, ಅದು ಜೀರ್ಣೋದ್ಧಾರ ಉಂಟು. ಆಮೇಲೆ ಗೋಪುರದ್ದು ಕೆಲಸ ಆಗ್ತಾ ಉಂಟು. ಒಂದು ಗೋಪುರ ಒಂದು ಕಡೆ ವಾಸ್ತುವಲ್ಲಿ ಒಂದು ಕಡೆ ಜಾಸ್ತಿ ಉಂಟು ಗೋಪುರದ್ದು, ಒಳಗೆ ಮುಖ್ಯ ದ್ವಾರದಲ್ಲಿ ಬಲಬದಿಗೆ ಜಾಸ್ತಿ ಉಂಟು, ಎಡದ ಬದಿಗೆ ಕಡಿಮೆ ಉಂಟು. ಎಲ್ಲ ವಾಸ್ತು ಪ್ರಕಾರ ಅದಕ್ಕೆ ಸೇರಿಸಬೇಕು ಅಂತ ಹೇಳುವಾಗ ವಾಸ್ತು ಪ್ರಕಾರ ಪ್ರಶ್ನೆಯಲ್ಲಿ ಬಂದದ್ದನ್ನು ಅಕ್ಷರಕ್ಷರವಾಗಿ ಅದನ್ನು ಪಾಲಿಸ್ತಾ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರನ್ನ ಕರೆದೇ ಮಾಡ್ತಾ ಇರುವುದು. ಆಮೇಲೆ ಇಲ್ಲಿ ಆಗುವಂಥದ್ದು ಏನು ಹೇಳಿದರೆ, ನಮ್ಮದು ಪ್ರಧಾನ ದೈವ ಪಿಲಿಚಾಮುಂಡಿಯದ್ದು ಬಿಂಬದ್ದು, ಅದು ಮೊನ್ನೆ ಇತ್ತೀಚೆಗೆ ಮೊದಲಿಂದ ಬಂದದ್ದು ಅಂತ ಬಿಂಬ ಇತ್ತು. ಅದನ್ನು ಇಲ್ಲಿ ದೈವದ್ದು 2-3 ದೈವಗಳು ಪ್ರಧಾನ. ಒಂದು ಪಿಲಿಚಾಮುಂಡಿ ದೈವ, ಆಮೇಲೆ ಬಂಟ ದೈವ, ಆಮೇಲೆ ಮುಂಡತ್ತಾಯಿ ದೈವ. ಮುಂಡತ್ತಾಯಿ ದೈವಕ್ಕೆ ಮತ್ತು ಇಲ್ಲಿ ಪಿಲಿಚಾಂಡಿ ದೈವಕ್ಕೆ ಮುಖವಾಡ ಇದೆ. ಇದಕ್ಕೆ ಬಂಟ ದೈವಕ್ಕೆ, ಪಿಲಿಚಾಂಡಿ ದೈವಕ್ಕೆ ಮುಖವಾಡ ಇಲ್ಲ. ಮೊನ್ನೆ ಇದೆಯ ತಂತ್ರಿಯವರು ಸಮೇತ ಹೇಳಿದರು. ಅದು ಎಲ್ಲ ಇಲ್ಲಿ ಇದ್ದದ್ದು ಇದು ಪಂಚಲೋಹದ ಇದು ಬಿಂಬ, ಅದು ಕೇರಳದ್ದು ಭಗವತಿಯದ್ದು ಬರೋದು. ಇಲ್ಲಿ ಮುಖವಾಡ ನಾಳೆ 21 ತಾರೀಕಿಗೆ ಭಂಡಾರ ಮನೆಯಲ್ಲಿ ಅದರ ಬಗ್ಗೆ ಖಾಲಿ ಒಂದು ಮುಖವಾಡದ ಬಗ್ಗೆ, ಮುಖವಾಡ ಮತ್ತು ಬಿಂಬದ್ದು ಒಂದು ಪ್ರಶ್ನೆ ಇದೆ. ಅಲ್ಲಿ ಕಂಡು ಬಂದಾಗೆ ನಾವು ಮಾಡ್ತಾ ಇದ್ದೇವೆ. ಅಲ್ಲಿ ಭಂಡಾರದ ಮನೆಯಲ್ಲಿ ಮೊನ್ನೆ 16 ತಾರೀಕಿಗೆ ಊರಿನವರ ಅಪೇಕ್ಷೆ ಮೇರೆಗೆ ಕಾನೂನು ಪ್ರಕಾರ ಅಲ್ಲಿ ಬಂಟ ದೈವದ ಮುಖವಾಡ ಮೊದಲಿಂದು ಅದು ಬೆಳ್ಳಿಯದ್ದು ಒಳಗಿದ್ದು ತಗಡಿತು. ಆಮೇಲೆ ಅದಕ್ಕೆ ಬಂಗಾರದ ಕವಚ ಮಾಡಿದ್ದು, ಅದನ್ನು ಕರಗಿಸಿ ಸಾಧಾರಣ ನಾವು ಒಂದು 4.5 kg ಬಂಗಾರದ ಮುಖವಾಡ ಮಾಡ್ತಾ ಇದ್ದೇವೆ. ಅದು ನಾಳ್ದು ಜಾತ್ರೆ ಒಳಗೆ ಆಗ್ತದೆ. ಆಮೇಲೆ ಇದು ಕೆಲವು ಕಡಸಲೆ ಇತರ ದೈವದ್ದು ಯಾವುದೆಲ್ಲ ಕೆಲಸ ಆಗಬೇಕು ಅದನ್ನು ಪೂರ್ತಿ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ಇಲ್ಲಿ ಅಂಗಣಕ್ಕೆ ಕೆಂಪು ಕಲ್ಲು ಹಾಸುವಂಥದ್ದು ಅದೊಂದು ವ್ಯವಸ್ಥೆ. ಆಮೇಲೆ ಮೇಲೆ ಕಳೆದ ವರ್ಷ ಇಲ್ಲಿ ಜಾತ್ರೆಗೆ ಕೆಸರಿನಲ್ಲಿ ಜನರಿಗೆ ನಿಂತುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇದೆಲ್ಲ ಅಷ್ಟೊಮ್ಮೆ ಮೇಲ್ಚಾವಡಿ ಸೀಟಿಂದೊಂದು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಕೆಲಸ ನಾವು ಇತರ ಕೆಲಸಗಳು ಉಂಟು. ಅಲ್ಲಿ ಇಂಟರ್ಲಾಕ್ ಉಂಟು ಅದೆಲ್ಲ. ಆಮೇಲೆ ಅಲ್ಲಿ ಒಂದು ದೈವಕ್ಕೆ ನೈವೇದ್ಯದ್ದು ಇದು ನೇಮದ ಕೊಠಡಿಯಲ್ಲಿ ಮಾಡ್ತಾಯಿದ್ರು. ಪ್ರಶ್ನೆಯಲ್ಲಿ ಕಂಡು ಬಂದಿದೆ, ಅದರಲ್ಲಿ ಏನು ಹೊಗೆ ಬರುವಂಥದ್ದು ಯಾವುದು ಮಾಡಬಾರದು, ದೀಪ ಅಲ್ಲದೆ ಹೊಗೆ ಬರುವಂಥದ್ದು ನೈವೇದ್ಯ ಮಾಡಬಾರದು. ಇತರ ಆಚೆ ಕಡೆಯಿಂದ ನಾವು ನೈವೇದ್ಯದೊಂದು ಕೊಠಡಿ ಮಾಡ್ತೇವೆ. ಆಮೇಲೆ ಇಲ್ಲಿ ನೇಮ ಕಟ್ಟುವ ಚಾಕಿರಿಯವರಿಗೆ ಒಂದು ಕೋಣೆ ಮಾಡ್ತಾ ಇದ್ದೇವೆ, ಅವರಿಗೆ ಒಂದು ರೂಮು. ಈ ಥರ ನಮ್ಮ ಇಲ್ಲಿ ಸೀಟ್ ಹಾಕಿ ಕಾರ್ಯಕರ್ತರಿಗೆ ಊಟ ಉಪಚಾರದ ಮಾಡ್ತಾ ಇದ್ದೇವೆ. ಅಲ್ಲಿ ಮಳೆಗಾಲದಲ್ಲಿ ಕಷ್ಟ ಆಗ್ತಾ ಇದೆ, ಅದೊಂದು
ನಮ್ಮ ಇಲ್ಲಿ ಆರ್ಥಿಕದಲ್ಲಿ ಒಟ್ಟಾದರೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಕೆಲಸ ಸಾಧಾರಣ ಒಂದು ಗರಡಿ ಕಟ್ಟಡ, ದೇವಸ್ಥಾನ ಸೀಟಿನ ಮಹಡಿ, ಉತ್ತರ ದಿಕ್ಕಿನ ಸೀಟಿನ ಮಹಡಿ, ಎದುರಿನ ಗೋಪುರ, ಅಂಗಣಕ್ಕೆ ಕಲ್ಲು ಹಾಸುವ ಬಗ್ಗೆ, ವಿಶ್ರಾಂತಿ ಕಟ್ಟಡ ಪಂಬದ ಮತ್ತು ಚಾಕಿರಿಯವರಿಗೆ, ವಿಶ್ರಾಂತಿ ಕಟ್ಟಡ ಭಕ್ತಾದಿಗಳಿಗೆ ಮತ್ತು ಅಡಿಗೆ ಒಂದು ಕೋಣೆ, ದೇವಸ್ಥಾನದ ಬದಿ ಒಂದು ಕಟ್ಟುವುದು ಅಂತೇಳಿ ಹಣ ಮಂದಿರ ಮಾಡಲಿಕ್ಕುಂಟು. ಎಲ್ಲದನ್ನು ನಾವು ಸರಕಾರದ ಕಾನೂನು ಪ್ರಕಾರ ಅವ್ರದ್ದೆಲ್ಲ PWD ಇಂಜಿನಿಯರ್ದ ಅನುಮತಿ ತೆಗೊಂಡೇ ನಾವು ಮಾಡ್ತಾ ಇದ್ದೇವೆ. ಏನು ಇದರಲ್ಲಿ ಮುಚ್ಚುಮರೆ ಇಲ್ಲಿ ಇರುವಂಥದ್ದಲ್ಲ. ನಾನು ಇದನ್ನು ಯಾವುದೆಲ್ಲ ಕೆಲಸ ಆಗ್ತಾಯಿದೆ ಅಂತೇಳಿ ಇಲ್ಲಿ ನಾವು ಈಗ ಅದನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಅವರ ಬಗ್ಗೆ ಅವರು ಏನು ಹೇಳ್ಬೋದು ಅಂತೇಳಿ. ಒಟ್ಟು ನಮ್ಮದು ಯೋಜನೆ 1,45,90,00,000 ಅಂತೇಳಿ ಇಂಜಿನಿಯರ್ ಅಂದಾಜು ಪಟ್ಟಿ. ನಾವಿಲ್ಲೇ ಮಾಡುವಂಥದ್ದು ಕೆಲಸ ಯಾರಿಗೆ ನಾವು ಗುತ್ತಿಗೆ ಕೊಡಲಿಲ್ಲ. ಗುತ್ತಿಗೆ ಕೊಟ್ಟರೆ ಅವ್ರದ್ದು ಜಾಸ್ತಿ ಅದು ಬಿಲ್ ಬರ್ತದೆ ಅಂತೇಳಿ ನಾವು ಕೂಲಿ ಆಳಲ್ಲಿ ನಾವು ಮಾಡ್ತಾ ಇದ್ದೇವೆ ಎಲ್ಲರನ್ನ. ಆ ಕಾರಣ ಇಷ್ಟು ನಮಗೆ ಸಂಗ್ರಹ ಆಗಬೇಕು. ಇಲ್ಲಿ ತುಂಬ ನಮ್ಮದು ಕ್ಷೇತ್ರದಲ್ಲಿ ಹೇಳುವುದನ್ನೆಲ್ಲ ನಾನು ತುಂಬ ಇಲ್ಲಿ ಕ್ಷೇತ್ರದಲ್ಲಿ ಹಣ ಉಂಟು ಅಂತೇಳಿ ಹಾಗೇನು ಹಣ ಇಲ್ಲಿ ಇಲ್ಲ. ಏನು ಇಲ್ಲಿ ಸಂಗ್ರಹ ಮಾಡಿ ಇಟ್ಟದ್ದು ಅಂತೇಳಿ ಒಂದು ಯಾವುದು ಫಿಕ್ಸೆಡ್ ಇಟ್ಟ ಹಣ ಒಂದು 34 ಲಕ್ಷ ರೂಪಾಯಿ. ಈ ಥರ ಒಂದು SB ಅಕೌಂಟಲ್ಲಿ ಒಂದು 16 ಲಕ್ಷ ರೂಪಾಯಿ ಇದೆ. ಆ SB ಅಕೌಂಟಿನ ಹಣ ತಗೊಳ್ಳಿಕ್ಕಿಲ್ಲ. ಪ್ರತಿ ತಿಂಗಳು ಒಂದು 6 ಜನದ್ದು ದಿನನಿತ್ಯ ಅವರದ್ದು ತಿಂಗಳು ಸಂಬಳ ಕೊಡುವಂಥದ್ದು ಬರ್ತದೆ. ಈ ಥರ ಜಾತ್ರೆದ್ದು ಕೊಡಲಿಕ್ಕೆ ಅಂತ ಹೇಳಿಬಿಡಿ. ಈ ಹಣವನ್ನು ಒಮ್ಮೆಗೆ ನಾವು ತೆಗಿತೇವೆ, ಇಲಾಖೆಗೆ ಬರೆದು ಅದನ್ನು ತೆಗಿತೇವೆ. ಕೆಲಸ ಭಾಳ ಇದರಲ್ಲಿ ನಡೀತಾ ಇದೆ. ನಾಳದು ಏಪ್ರಿಲ್ 30 ತಾರೀಕಿಗೆ ಇದು ಬ್ರಹ್ಮಕಲಶ ಅಂತ ನಮಗೆ ತಂತ್ರಿಯವರು ಡೇಟ್ ಕೊಟ್ಟಿದ್ದಾರೆ. ಇವರು ಗಂಗಾಧರ ಶಾಂತಿ ಅವರಂದರೆ ಗಂಗಾಧರ ಶಾಂತಿ ಇಲ್ಲಿಂದರೆ ಇಲ್ಲಿ ಮುಖ್ಯ ತಂತ್ರಿಯವರೇ ನೀಲೇಶ್ವರದವರು. ಅಂದರೆ ಒಳಗಡೆ ಗರಡಿ ಕಟ್ಟಡಕ್ಕೆ ನೀಲೇಶ್ವರ ಬ್ರಾಹ್ಮಣರು ನೂಲು ಹಾಕಿದವರು ಹೋಗಲಿಕ್ಕಿಲ್ಲ. ಅವರ ಒಪ್ಪಿಗೆ ಪ್ರಕಾರನೇ ಗಂಗಾಧರ ಶಾಂತಿಯವರು ವೈದ್ಯನಾಥನ ಇದ್ದ ಕಾರಣ ಅಲ್ಲಿ ಕೋಳಿ ಕೊಯ್ಯೋ ಕಾರಣ ಅಲ್ಲಿ ಅದನ್ನು ಗಂಗಾಧರ ಶಾಂತಿಯವರು ಅವರು ಕೊಟ್ಟ ಇದು ಗರಡಿಯಲ್ಲಿ ಮಾಡುವಂಥ ಕೊಟ್ಟ ಅವರೊಂದು ತಾರೀಕು ಕೊಟ್ಟಿದ್ದಾರೆ. ಏಪ್ರಿಲ್ 25 ತಾರೀಕಿಗೆ ಶುರುವಾಗಿ ಏಪ್ರಿಲ್ 30 ತಾರೀಕಿಗೆ ಬ್ರಹ್ಮಕಲಶ ಆಗ್ತಾ ಇದೆ. ಅದರೆಲ್ಲ ಬಾಕಿ ಇತರ ಕೆಲಸವನ್ನು ಪಿಲಿಚಾಮುಂಡಿಯದ್ದು ಇದದ್ದು ನಾಗಣದ್ದು ನೀಲೇಶ್ವರ ತಂತಿಯವರು ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ನಮಗೆ ಆರ್ಥಿಕ ರೂಪದಲ್ಲಿ ನಮ್ಮ ಕೇಂದ್ರದ ನಮ್ಮ ಲೋಕಸಭಾ ಸದಸ್ಯರು ಅವರಿಗೆ ನಾವೊಂದು ಮನವಿ ಕೊಟ್ಟಿದ್ದೇವೆ. 2,01,00,000 ಚೀಲ ಒಟ್ಟು ಜಾಸ್ತಿ ಕೊಟ್ಟಿದ್ದೇವೆ. ಅದಕ್ಕೆ ಅವರು ನಮಗೆ ನಮ್ಮ ಮುಜರಾಯಿ ಸಚಿವರು ಶಶಿಕಲಾ ಜೊಲ್ಲೆ ಅವರಿಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ. 50 ಲಕ್ಷ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇಷ್ಟರವರೆಗೆ ನಮಗೆ ಅದು ಸ್ಯಾಂಕ್ಷನ್ ಆಗಿದೆ, ಲೆಟ್ರ್ ಏನು ಬರಲಿಲ್ಲ. ಆದರೆ ಬರ್ಬೋದು ಒಂದು ವಿಶ್ವಾಸ. ಅಂದರೆ ಈ ಚುನಾವಣೆ ನಾಳ್ದು ಘೋಷಣೆ ಆದಾಗಲೇ ಈ ಸಲ ಬರಲಿಕ್ಕಿಲ್ಲ. ಅಂದರೆ ನಮಗೆ ಇದು ಸಂಗ್ರಹ ಆಗಬೇಕು. ಸಾಧಾರಣ ಈ ಸೃಷ್ಟಿ ಕ್ಷೇತ್ರಕ್ಕೆ ಆಗುವಂಥ ಕೆಲಸವನ್ನು ಹೇಳಿದ್ದೇನೆ. ನಾವು ಯಾವಷ್ಟೆಲ್ಲ ಹಣ ಬರ್ತದೆ ಅದನ್ನು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಹೊರತು ಎಲ್ಲ ಈ ಸಲ ಆಗ್ತದೆ ಅಂತ ಅಲ್ಲ. ಮುಖ್ಯವಾಗಿ ಯಾವುದು ಆಗಬೇಕೋ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ವಿಶೇಷವಾಗಿ ಏನು ಅಂತ ಹೇಳಿದರೆ, ನಮಗೆ ಇಲ್ಲಿ ಈ ಕ್ಷೇತ್ರಕ್ಕೆ ಇರುವಂಥದ್ದು ಜಾಗ 99 ಸೆನ್ಸ್ ಮಾತ್ರ ಇರುವುದು. ಬೇರೆ ಜಾಗ ಮೊದಲನ ಕಾಲದಲ್ಲಿ 32 ಎಕರೆ ಚಿಲ್ಲರೆ ಜಾಗ ಇತ್ತು. ಅದೆಲ್ಲ ಡಿಕ್ಲೇರೇಷನ್ನಿಗೆ ಹೋಗಿದೆ. ಮೊನ್ನೆ ಇತ್ತೀಚೆಗೆ ಕಳೆದ ತಿಂಗಳು 168 ಸರ್ವ ನಂಬರ್ ಜಾಗದಲ್ಲಿ 6 ಎಕರೆ 27 ಸೆನ್ಸ್ ಸರ್ಕಾರಿ ಜಾಗ ನಮ್ಮ ಈ ಕ್ಷೇತ್ರಕ್ಕೆ ಸಿಕ್ಕಿದೆ. ಇಲ್ಲೇ ಒಂದು 300 ಮೀಟರ್ ದೂರದಲ್ಲಿ ನಮಗೆ ಇಲ್ಲಿ ಒಂದು ಪಾರ್ಕಿಂಗ್ ಮಾಡುವಂಥದ್ದು ಯಾರೋ ದಾನಿಗಳತ್ತ ನಾವು ಅವರದ ಕಾಡಿ ಬೇಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಮಾಡ್ತಾ ಇರುವುದು. ಅಂದರೆ ಅದು ಸ್ಯಾಂಕ್ಷನ್ ಆದ್ದು ಅಲ್ಲಿ ಗೋಶಾಲೆಯೂ ಮಾಡಲಿಕ್ಕುಂಟು. ಯಾರು ದಾನಿಗಳು ಸಿಕ್ಕಿದರೆ ಸಂಘ ಸಂಸ್ಥೆ 3 ದೇವಸ್ಥಾನ, ಒಂದು ತಲಪಾಡಿ ದೇವಸ್ಥಾನ, ಒಂದು ನಮ್ಮದು ಸೋಮೇಶ್ವರ ದೇವಸ್ಥಾನ, ಕೊಂಡಾಣ ಕ್ಷೇತ್ರ 3 ಸೇರಿ ಒಂದು ಗೋಶಾಲೆಯಲ್ಲಿ ಮಾಡಲಿಕ್ಕುಂಟು. ಅದಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಕಮಿಟಿ ಮಾಡಿ ಒಂದು ಟ್ರಸ್ಟ್ ಮಾಡಿ ಮಾಡಲಿಕ್ಕುಂಟು. ಅದನ್ನು ಮಾಡಲೇಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. B ಮತ್ತು A ಗ್ರೇಡಿಂದ ಮಾಡಬೇಕು ಅಂತೇಳಿ. ಆಮೇಲೆ ಮೊನ್ನೆ ಇತ್ತೀಚೆಗೆ ನಾವು ಎಲ್ಲ ಅಭಿವೃದ್ಧಿ ಸಮಿತಿಯವರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಇವರು ಯೂಟಿ ಖಾದರ್ ಹೋಗುವವರು ಬಂದಿದ್ದರು ಕ್ಷೇತ್ರಕ್ಕೆ. ನಮ್ಮ ಇಲ್ಲಿ ಗದ್ದೆ ಬಳಿಯಲ್ಲಿ ಬರುವಾಗ 2 ಕಡೆ 2 ಗಾಡಿ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅದನ್ನು ಮಾಡಿಕೊಡ್ತೇನೆ ಅಂತೇಳಿ ಅದೆಲ್ಲ ಅಳತೆ ಮಾಡಿ ಎಸ್ಟಿಮೇಟ್ ಮಾಡಿದ್ದಾರೆ. ಈ ಚುನಾವಣೆ ಘೋಷಣೆ ಆಗುವ ಮೊದಲು ಅದನ್ನು ಪ್ರಾರಂಭ ಮಾಡ್ತೇನೆ, 100ಕ್ಕೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ.
ಲೋಕಸಭಾ ಸದಸ್ಯರು ಅದನ್ನು ಹೇಳಿದ್ದಾರೆ. ಇದನ್ನು ಇಲ್ಲಿ ಅನುದಾನ ಮಾಡುವಂಥದ್ದು ಅದು ಮೆಚ್ಚುವಂತೆ ಎರಡು ಜನ ಶಾಸಕರಿಗೂ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ಗೂ ಅವರು 100ಕ್ಕೆ 100 ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಬರುವಂಥ ಇನ್ನು ಮುಂದಕ್ಕೆ ಆಗುವಂಥ ಕೆಲಸಕ್ಕೆ ಆಯಿತು. ಈಗಿನ ನಮ್ಮ ತುರ್ತಾಗಿ ಅಂಥ ಕೆಲಸಕ್ಕೆ ನಮಗೆ ಸಂಗ್ರಹ ಆಗಬೇಕು. ಆ ಕಾರಣ ಎಲ್ಲರೂ ಸಂಘ ಸಂಸ್ಥೆಯವರಿಗೆಲ್ಲ ಎಲ್ಲ ನಮ್ಮ ಆಮಂತ್ರಣ ಪತ್ರಿಕೆಲ್ಲ ಹಾಕಿದ್ದೇವೆ, ಹೆಸರು ಹಾಕಿದ್ದೇವೆ. ಎಲ್ಲರೂ ಕೆಲವರು ಬಂದಿದ್ದಾರೆ, ಕೆಲವರು ಬರದವರನ್ನು ಆಧಾರಪೂರ್ವಕವಾಗಿ ನಾವು ಜೀರ್ಣೋದ್ಧಾರ ಸಮಿತಿಯವರು ಅವರನ್ನೆಲ್ಲರನ್ನ ನಮ್ಮ ಇಲ್ಲಿ ಇಲ್ಲದವರನ್ನು ನಾವು ಸ್ವಾಗತ ಮಾಡ್ತೇವೆ. ನಾವು ಒಟ್ಟು ಆಗಬೇಕು. ಒಟ್ಟು ನಾಳ್ದು ಇಲ್ಲಿ ಮಾರ್ಚ್ 1 ತಾರೀಕಿನ ನಂತರ ಅಯ್ಯಪ್ಪ ಮಂದಿರದಲ್ಲಿ 4:15 ಗಂಟೆಯಿಂದ 7:30 ಗಂಟೆವರೆಗೆ ಪ್ರತಿ ದಿವಸ ಅಲ್ಲಿ ನಮ್ಮ ಹಣ ಸಂಗ್ರಹಕ್ಕೆ ಒಂದು ರಸೀದಿ ಮಾಡಲಿಕ್ಕೆ, ರಸೀದಿ ಯಾರು 100 ರೂಪಾಯಿ ಕೊಟ್ಟರು ನಾವು ರಸೀದಿ ಕೊಡ್ತೇವೆ, ಅದೊಂದು ಮಾಡುವಂಥದ್ದು ಉಂಟು. ಆಮೇಲೆ ಆದಿತ್ಯವಾರ 1ನೇ ತಾರೀಕಿನ ನಂತರ ಆದಿತ್ಯವಾರ ಪ್ರತಿ ದಿವಸ ಈ ಕ್ಷೇತ್ರದಲ್ಲಿ ಕಾರ್ಯಾಲಯದಲ್ಲಿ ಜನ ಇರ್ತಾರೆ. ಬರುವವರಿಗೆ ಬರಬಹುದು, ಎಲ್ಲಿ ಕೊಡುವವರಿಗೆ ತುಂಬ ಮನಸ್ಸು ಮಾಡಿ ಈ ಕ್ಷೇತ್ರವನ್ನು ಬೆಳಗಿಸುವಂಥದ್ದು. ಈ ಕ್ಷೇತ್ರ ಬೆಳಗಿ ಇನ್ನು ಮುಂದಕ್ಕೂ ಅಷ್ಟು ಬೆಳಗಲಿ, ಅಷ್ಟು ಒಂದು ಕಾರಣಕ್ಕೆ ಇನ್ನಷ್ಟು ಬರಲಿ, ಎಲ್ರಿಗೆ ಊರಿನವರಿಗೆ ಎಲ್ರಿಗೂ ದೇವರ ಒಂದು ದಯೆ ಸಿಕ್ಕಲಿ ಅಂತೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೀರ್ಣೋದ್ಧಾರ ಹಾಗೆ ಕಾರ್ಯಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಮಾತುಗಳನ್ನು ಆಡಿದಂತಹ ಶ್ರೀ ಕೃಷ್ಣ ಶೆಟ್ಟಿ ತಾಮಾರ್ ಇವರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಲಕ್ಷ್ಮೀಪತಿರಾಯರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ನಮ್ಮ ಕೋಶಾಧಿಕಾರಿಯಾದಂಥ ಜೀರ್ಣೋದ್ಧಾರದ ಕೋಶಾಧಿಕಾರಿಯಾಗಿದ್ದ ಕೃಷ್ಣ ತಾಮಾರರು ಎಲ್ಲ ವಿಷಯಗಳನ್ನು ನಿಮಗೆ ಸವಿಸ್ತಾರವಾಗಿ ಮನದಟ್ಟಾಗಿ ಅವರು ನಿವೇದಿಸಿರ್ತಾರೆ. ಎಲ್ಲರಿಗೂ ಅದರ ಬಗ್ಗೆ ಈಗ ಸರಿಯಾದ ಜ್ಞಾನ. ಈ ಇದನ್ನು ಓದಿದವರಿಗೂ ಓದದಿದ್ದವರಿಗೂ ವಿಷಯಗಳೆಲ್ಲ ಸಂಪೂರ್ಣವಾಗಿ ಮನದಟ್ಟಾಯಿತು. ಕೊಂಡಾಣದ ಈ ಕ್ಷೇತ್ರ ಅಂತ ಹೇಳಿದರೆ, ಪಿಲಿಚಂಡಿ ಕ್ಷೇತ್ರ ಅಂತ ಹೇಳಿದರೆ ಇದು ಬರೀ ಒಂದು ನಮ್ಮ ಗ್ರಾಮಕ್ಕೆ ಸೀಮಿತವಾಗಿದ್ದಲ್ಲ, ಇದು ಒಂದು ಊರಿಗೆ ಸೀಮಿತವಾದ ದೇವಸ್ಥಾನ. ಇದರ ಹೆಸರು ಕೇಳದಿದ್ದವರು ಇರಲಿಕ್ಕಿಲ್ಲ, ಅಥವಾ ಇದರ ಒಂದು ಶಕ್ತಿಯನ್ನು ಅನುಭವಿಸಿದವರು ನಾನು ಅನುಭವಿಸಲಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಾನು ಇದೇ ಗಡಿನಾಡಿನಲ್ಲಿ ಇದ್ದವ. ನಾನು ಇಲ್ಲಿಗೆ ಬಂದು 30 ವರ್ಷ ಆಯಿತು. ಈ 30 ವರ್ಷದಿಂದ ಅನುದಿನವೂ ಬೆಳಗ್ಗೆ ಆಗಲಿ, ಬೆಳಗ್ಗೆ ಎದ್ದ ಕೂಡಲೇ ಅಥವಾ ರಾತ್ರಿ ಮಲಗೋ ಮೊದಲು ನಾವು ಕೈ ಮುಗಿಯೋದು ಈ ಸ್ಥಾನಕ್ಕೆ. ನನ್ನ ಮನೆಯಿಂದ ಇದು ಬರೇ ಒಂದು ದೃಷ್ಟಿ ಹೇಳುತ್ತೆಯಲ್ಲಿ ನಾವು ನೋಡಿದರೆ ಕಾಣ್ತದೆ, ಆ ರೀತಿಯಲ್ಲಿತ್ತು. ಈಗ ಮತ್ತೆ ಇಲ್ಲಿ ತೋಟ ಗೀಟ ಬೆಳೆದು ಈಗ ಅದೆಲ್ಲ ಮುಚ್ಚಿದೆ. ಆದರೂ ನಮ್ಮ ಮನಸ್ಸು ಮಾತ್ರ ಇಲ್ಲಿ ಒಂದು ಗುಡ್ತಾ ಉಂಟು. ಅನುದಿನವೂ ನಾವು ಈ ತಾಯಿಗೆ ಕೈ ಮುಗಿದು ನನ್ನ ದಿನಚರಿ ಸ್ಟಾರ್ಟ್ ಮಾಡ್ತಾ ಇರೋದು. ಅದರಿಂದಾಗಿ ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಅನುಭವ ಏನೆಂದರೆ, ಆ ತಾಯಿಯನ್ನು ನಂಬಿದವರಿಗೆ ಇಲ್ಲಿ ಯಾವ ರೀತಿಯಲ್ಲೂ ಕೊರತೆ ಇಲ್ಲ. ನಾವು ಹೇಗೆ ಎಷ್ಟು ಕೊಡ್ತೇವೆ ಅದರ 10 ಪಾಲಷ್ಟು ಆ ತಾಯಿ ಕೊಡ್ತಾ ಇದ್ದಾಳೆ. ನಮಗೆ ಬೇಕಾದ ಧನಧಾನ್ಯ ಸಂಪತ್ತಾಗಲಿ ಅಥವಾ ಧೈರ್ಯ ಅಥವಾ ಶಕ್ತಿ ಎಲ್ಲವೂ ಅವಳು ಕೊಡ್ತಾ ಇದ್ದಾಳೆ. ಇಂತಹ ಒಂದು ಪವಿತ್ರವಾದ ಶಕ್ತಿಶಾಲಿಯಾದ ಕ್ಷೇತ್ರವನ್ನು ನಾವು ಈ ರೀತಿಯಲ್ಲಿ ಅವಗಣಿಸಲಿಲ್ಲ, ನಡೆಸ ಬರ್ತಾ ಇದ್ದಾರೆ. ಆದರೆ ಇದನ್ನು ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕಂತೇಳಿ ನಮ್ಮೆಲ್ಲರ ಆಸೆ. ಅದಕ್ಕೆ ಈ ವಿಜ್ಞಾಪನಾ ಪತ್ರ ಕೊಡ್ತಾ ಉಂಟು. ಅದಕ್ಕೆ ನಮ್ಮ ಪುಣ್ಯವಶಾತ್ ಇವರು ಯಾರು ಕೃಷ್ಣ ತಾಮಾರರು ಇದನ್ನು ಸೇರಿ ಆದಷ್ಟು ಅವರು ಇದರ ಬಗ್ಗೆ ಹೊಡಚಾಡ್ತಾ ಇದ್ದಾರೆ. ರಾತ್ರಿ ಹಗಲು ಇದರ ಸೇವೆ ಮಾಡ್ತಾ ಇದ್ದಾರೆ. ಅವರಂತೆ ಇನ್ನೂ ಕೆಲವು ನಮ್ಮ ಭಕ್ತರು ಎಲ್ಲ ಇದ್ದಾರೆ. ಹಾಗೆ ನಾವೆಲ್ಲರೂ ಈ ಒಂದು ಭಗವತ್ ಕಾರ್ಯದಲ್ಲಿ ಆದಷ್ಟು ತನು ಮನ ಧನದಿಂದ ಸೇರಿಕೊಂಡು ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರ ಹತ್ರ ಬೇಡಿಕೊಳ್ಳುತ್ತೇನೆ. ಕಾರ್ಯಾಧ್ಯಕ್ಷರಾಗಿ ತನ್ನ ಅನಿಸಿಕೆಯ ಮಾತುಗಳನ್ನು ಆಡಿರುವಂತಹ ಶ್ರೀ ಲಕ್ಷ್ಮೀಪತಿರಾವ್ರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ವಿಜ್ಞಾಪನಾ ಪತ್ರ ಬಿಡುಗಡೆಯ 3 ವಿಶೇಷ ಅಭ್ಯಾಗತರುಗಳು ರಾಮಮೋಹನ್ ಹೆಗಡೆ, ಹಾಗೆ ಶ್ರೀಧರ ಹೆಗಡೆ ಮತ್ತು ನಾಗರಾಜ್ರವರು, ಅವರ 3ರ ಪರವಾಗಿ ನಾಗರಾಜ್ರವರು ಮಾತ್ರ ಮಾತಾಡ್ತಾರೆ. ಇವರ ಮನದಾಳದ ಮಾತುಗಳನ್ನು, ಹೃದಯ ತುಂಬಿದ ಮಾತುಗಳು, ಮನದಾಳದ ಮಾತುಗಳನ್ನು ಹಾರೈಸಿದ್ದಾರೆ. ಹಾಗಾಗಿ ಓರ್ವ ಸರ್ಕಾರಿ ಅಧಿಕಾರಿ. ಈ ದಿನ ನಾನಿಲ್ಲಿ ಬರಬೇಕಾದ್ರೆ ನಮ್ಮ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮಾರ್ ಅವರು ನನ್ನ ಮನೆಯ ಹತ್ತಿರ, ಹಾಗೆ ಅವರೊಂದು ಕಾರ್ಯಕ್ರಮ ಇದೆ, ವಿಜ್ಞಾಪನಾ ಪತ್ರ ಬಿಡುಗಡೆ ಇದೆ, ಅದಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ಹಾಗೆ ನಾನೊಂದು ಬರ್ತೇನೆ ಅಂತ ಮಾತು ಕೊಟ್ಟೆ. ಒಂದು ಪುಣ್ಯದ ಕೆಲಸಕ್ಕೆ ಬರ್ತೇನೆ ಅಂತ ಹೇಳಬೇಕೆ ಹೊರತು ಬರಲ್ಲ ಅಂತ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾನು ಮೂಲತಃ ಮೈಸೂರಿನವನು. ನಾನಿಲ್ಲಿ ಬಂದು 23 ವರ್ಷ ಸರ್ವೀಸ್ ಆಯಿತು. ಈ ಒಂದು ಕೊಂಡಾಣ ಪಿಲಿಚಾಮುಂಡಿ ದೈವ ದೇವರದ್ದು ಬಗ್ಗೆ ನಾನು ತಿಳ್ಕೊಂಡಾಗ ನನ್ನ ಮನೆಯಲ್ಲಿ ಸಾಯಿದಮ್ಮ ಬಡಾವಣೆಯಲ್ಲೇ ಮನೆ ಇತ್ತು. ಅದನ್ನು ಮಾರಾಟ ಮಾಡಿ ಈಗ ನಾನು ಕಣ್ಣೀರು ತೋಟದಲ್ಲಿದ್ದೀನಿ. ಇದ್ರ ಬಗ್ಗೆ ನಾನು ಕೆಲವಾರು 2001 ಇಸ್ವಿಯಿಂದ ನಾನಿಲ್ಲಿ ಓಡಾಡುವಾಗ
ಫುಲ್ ಕಾಡಿತ್ತು. ತದನಂತರ ಲೇಔಟ್ ಎಲ್ಲ ಆಗಿ ಇದಾಗುವಾಗ ಜನರ ಇದು ಒಂದು ಏಪ್ರಿಲಲ್ಲಿ ಒಂದು ನಡೆಯುವಂಥ ಜಾತ್ರೆ, ಇದು ಕಟ್ಟಕಡೆಯ ಜಾತ್ರೆ. ಇದು ಜಾತ್ರೆ ಆದ ನಂತರ ಬೇರೆ ಯಾವುದು ಜಾತ್ರೆ ಆಗೋದಿಲ್ಲ ಅಂತ ನಾನು ಕೇಳ್ಪಟ್ಟೆ. ಮತ್ತು ಈ ಒಂದು ದೈವದೇವರ ಕಾರಣಿಕ ನಾನು ತಿಳಿದ ಮಟ್ಟಿಗೆ ಅಪಾರವಾದಂಥ ಕಾರಣಿಕ ಹೊಂದಿರೋಂಥ ಕ್ಷೇತ್ರ ಆಗಿರುವಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಪ್ರತಿ ವರ್ಷ ಬಂದು ನನ್ನ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಈಗೊಂದು ವಿಜ್ಞಾಪನಾ ಪತ್ರನ ಬಿಡುಗಡೆ ಮಾಡಬೇಕು ಅಂತೇಳಿ ಕೇಳಿದಾಗ ಇದೊಂದು ನನ್ನ ಮನಸ್ಫೂರ್ತಿ ಬಂದೆ. ಮತ್ತು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮನ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮದ ಮುಖಂಡರುಗಳ ಸಮಕ್ಷಮ ಯಶಸ್ಸಾಗಿ ನಡೀಲಿ ಅಂತೇಳಿ ಆ ದೈವ ದೇವರಲ್ಲಿ ಕೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಅನಿಸಿಕೆಯ ಮಾತುಗಳನ್ನಾಡಿರುವಂಥ ಶ್ರೀ ನಾಗರಾಜ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವಿಜ್ಞಾಪನಾ ಪತ್ರ ಬಿಡುಗಡೆಯ ಮುಂಚೆ ಅಧ್ಯಕ್ಷರ ಮಾತುಗಳನ್ನು ಕೂಡ ಮುಗಿಸ್ತೇನೆ. ಆ ನಂತರ ವಿಜ್ಞಾಪನಾ ಪತ್ರದ ಬಿಡುಗಡೆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇನೆ. ಭಕ್ತ ಬಾಂಧವರನ್ನೆಲ್ಲ ಸ್ವಾಗತಿಸುತ್ತಾ, ಈ ಜೀರ್ಣೋದ್ಧಾರ ಕೊಂಡಾನ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ, ಇನ್ನೂ ನಡೆಯಲಿಕ್ಕಿದೆ. ಹಾಗಿರುವಾಗ ಈ ಕೆಲಸ ಕಾರ್ಯಗಳಿಗೆ ಈ ಗ್ರಾಮದ ಎಲ್ಲ ಹಾಗೂ ಪರವೂರಿನ ಎಲ್ಲ ಭಗವತ್ ಭಕ್ತರು ಸೇರಿ ಉತ್ತಮ ಒಂದು ಎಲ್ಲ ರೀತಿಯಲ್ಲಿ ಸಹಕರಿಸಬೇಕು. ಹಾಗೂ ಈ ಗ್ರಾಮದಲ್ಲಿ ಯಾವುದೇ ನಿಷ್ಠೂರ ಇದ್ದರೆ ಅದನ್ನು ಸರಿಪಡಿಸುತ್ತಾ ಮುಂದೆ ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಹಕರಿಸಬೇಕಾಗಿ ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿದೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ ಇವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡ್ತೀವಿ. ಇಂಥದ್ದು ಸುದಿನ ಬಂದು ಮುಟ್ಟದೆ ದಾನ ಎಣಿಸಲಿಲ್ಲ. ನಿಮ್ಮೆಲ್ಲರ ಎದುರು ಬಂದು ನಿಂತು ಎರಡು ಶಬ್ದವಾದರೂ ಮಾತಾಡುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟ ನಮಗೆಲ್ಲರಿಗೂ ನನ್ನ ಪ್ರಥಮ ವಂದನೆಗಳು. ಅದೇ ರೀತಿ ಕನ್ನಡದ ವ್ಯವಸ್ಥೆ ವಿವರವಾಗಿ ನಾನು ಹೆಚ್ಚು ಹೇಳುವ ಅಗತ್ಯ ಇಲ್ಲ, ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಆದರೂ ಕೊಂಡಾಣವೆಂಬ ಶಬ್ದಕ್ಕೆ ಎಷ್ಟು ಮಹತ್ವ ಉಂಟುದ ನಿಮಗೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ, ನಿಮ್ಮಿಂದ ನಾನೇ ಕಲಿಬೇಕಷ್ಟೇ. ಆದರೂ ಈ ಕೊಂಡಾಣದ ಹೆಸರಿನ ಮುಂದೆ ನಾವು ಇದ್ದು ಅದನ್ನು ಇಂದು ಕೂಡ ಇನ್ನೂ ಆದಷ್ಟು ಎಲ್ಲರ ಸಹಯೋಗದಿಂದ ಮುಂದೆ ನಡೆಸಿಕೊಂಡು ಹೋಗಿ ಅಲ್ಲಿ ಆಗುವಂಥ ಮತ್ತು ಆಗಬೇಕಾದಂಥ ಒಳ್ಳೆ ಕಾರ್ಯ ಮತ್ತು ಸುಧಾರಣೆ ಮತ್ತು ಬೇಕಾದ ಸೌಕರ್ಯಗಳನ್ನು ಭಕ್ತಾದಿಗಳಿಗೆ ಒದಗಿಸಿಕೊಡ್ಬೇಕು ಅಂತ ನಾವೆಲ್ಲರೂ ಕೂಡಿ ನಿಮ್ಮೆಲ್ಲರನ್ನು ಕೇಳಿಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದೇವೆ. ಇದು ಇನ್ನು ಮುಂದಕ್ಕೂ ಆ ಮುಂದಿಟ್ಟ ಕಾಲನ್ನು ಹಿಂದೆ ಬಾರದಂತೆ ನೀವೆಲ್ಲರೂ ಸಹಕರಿಸಿ ಕೈ ಹಿಡಿದು ಮುಂದೆ ಎಳೆದು ಮುಂದಿನ ಕಾರ್ಯ ಸುಗಮವಾಗಿ ಸಾಗುವಂತೆ ನಿಮ್ಮೆಲ್ಲ ಸಹಕಾರವನ್ನು ಕೋರುತ್ತಿದ್ದೇನೆ. ಮತ್ತು ಸಂಘ ಸಂಸ್ಥೆಗಳು ಇಷ್ಟರವರೆಗೆ ರಾತ್ರಿ ಹಗಲು ಬೆಳಿಗ್ಗೆ ರಾತ್ರಿ ಎಣಿಸದೆ ಕೇಳದೆ ಅವರಾಗಿ ಹೇಳಿ ಕೇಳಿ ಇಷ್ಟು ಜನ ನಾವು ಬರ್ತೇವೆ, ನಾವು ಇಷ್ಟು ಜನ ಬರ್ತೇವೆ ರಾತ್ರಿ ಹಗಲು ಕೆಲಸ ಮಾಡುವಂಥ ಅವರನ್ನು ನೋಡಿ ನಾನು ತುಂಬ ಸಂತೋಷದಿದ್ದೇನೆ. ಅದೇ ರೀತಿ ಇನ್ನು ಮುಂದೆ ಕೂಡ ಹೆಚ್ಚಿನ ಸಂಘ ಸಂಸ್ಥೆಯವರು ನಮ್ಮ ತನ್ನಿಂದ ತಾನಾಗಿ ಬಂದು ತನುಮನದ ಸಹಾಯ ಕೊಟ್ಟು ಹಾಗೂ ಸ್ವತಃ ಏನು ಕೆಲಸ ಸಹಕಾರ ಇದ್ದರೆ ಅದನ್ನು ನಮ್ಮ ಬೆವರು ಸುರಿಸಿ ಸೇವೆ ಮಾಡಿಸಿ ನೀವೆಲ್ಲರೂ ಕೊಂಡಾಣದ ಪ್ರೀತಿಗೆ ಪಾತ್ರರಾಗಬೇಕಾಗಿ ನಾನು ನಿಮ್ಮಲ್ಲಿ ಕೈಗೊಳ್ತೇನೆ. ಮತ್ತು ಇಷ್ಟವರೆಗೆ ನಾನು ಕೇಳುತ್ತಾ ಇದ್ದೆ, ಹಾಗೆ ಆಗುತ್ತಾ ಉಂಟು, ಹೀಗೆ ಹೋಗ್ತಾ ಉಂಟು, ಹೀಗೆ ನಡೀತಾ ಉಂಟು ಅಂತ. ಅದು ಪ್ರತ್ಯಕ್ಷವಾಗಿ ನನಗೆ ಬೇಕಾದ ಅನುಭವ ಸಿಕ್ಕಿದೆ. ಅದು ಕಹಿ ಕೂಡ ಉಂಟು, ಅದರಲ್ಲಿ ಸಿಹಿ ಕೂಡ ಉಂಟು. ಆದರೆ ಕಹಿಯನ್ನು ಸಿಹಿಯನ್ನಾಗಿ ಪರಿವರ್ತಿಸಿಕೊಂಡು ನಾನು ಅದನ್ನು ಮೆಲುಗು ಹಾಕ್ತಾ ಇದ್ದೇನೆ. ಆದರೆ ಇದೇ ರೀತಿ ಇದು ನಮ್ಮ ಧರ್ಮ ಮತ್ತು ಶಾಂತಿ ಮತ್ತು ಇದರ ಸತ್ಯ ಇದ್ದರೆ ಇದೆಲ್ಲ ಸರಿ ಹೋಗಿ ನಮ್ಮೆಲ್ಲರ ಕೆಲಸವನ್ನು ಸುಗಮವಾಗಿ ಸಾಗುವಂತೆ ನಾವು ಎಲ್ಲರೂ ಕೇಳಿಕೊಳ್ತೇವೆ. ಅದು ನಡೀತದೆ. ನಾವೆಲ್ಲ ಕೂಡಿ ಕೈ ಮುಗಿದು ಬೇಡಿಕೊಂಡಂಥ ಕಾರ್ಯವು ಅಸಾಧ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್ ಮೈ ಡೈರೆಕ್ಟ್ ಅಂತ ಹೇಳ್ತಾರಂತೆ. ಅದೇ ರೀತಿ ಯಾವುದು ಅಸಾಧ್ಯ ಆಗಲಿಕ್ಕಿಲ್ಲ. ಅದೇ ರೀತಿ ನಾವು ಮುಂದುವರಿಕೆ ನಮಗೆಲ್ಲರಿಗೂ ಎಲ್ಲ ಶಕ್ತಿ ಕೊಡಲಿ, ಭಕ್ತಿ ಕೊಡಲಿ, ಪ್ರೀತಿ ಕೊಡಲಿ ಮತ್ತು ಆ ಮನಸ್ಸು ಕೊಟ್ಟು ಮುಂದೆ ಎಲ್ಲರನ್ನು ಒಬ್ಬರಿಂದೊಬ್ಬರು ಕೈ ಕೊಟ್ಟು ಎದೆ ಕೊಟ್ಟು ಬಿಡ ಕೊಟ್ಟು ಕೆಲಸ ಮಾಡಿ ಮುಂದುವರಿಸುವರೆ ಮತ್ತು ಈ ಬದಿಯಿಂದ ಆ ಮುಟ್ಟುವರೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಮತ್ತು ಇನ್ನು ಮುಂದಕ್ಕಾದರೂ ಇಲ್ಲಿ ಏನೋ ವೈಯಕ್ತಿಕ ಅಥವಾ ಇನ್ನೊಂದ್ರ ಮನಸ್ತಾಪ ಇದ್ದರೆ ಅದನ್ನು ದಯವಿಟ್ಟು ಈ ದೇವ ಕಾರ್ಯಕ್ಕೆ ಅದನ್ನು ಬಳಸಬೇಡಿ. ಅದರಿಂದ ನಾನು ಮುಂದೆ ನೀನು ಮುಂದೆ ಯಾರಲ್ಲ, ಒಬ್ಬರು
ಅಧ್ಯಕ್ಷರು ಭಾಗವತರು ಇದರಲ್ಲಿದ್ದಾಗ ಶಕನದಲ್ಲಿ ಭಾಗವತರಿದ್ದ ಹಾಗೆ ಇದರಲ್ಲಿ ಅಧ್ಯಕ್ಷರದ್ದು ಬೇಕೇ ಬೇಕು. 10 ಜನ ಇರುವಾಗ ಅವರಲ್ಲಿ ಒಬ್ಬ ಹಿಂದೆ ಮುಂದೆ ಆಗಲೇಬೇಕು. ಎಲ್ರಿಗೂ ಮುಂದೆ ಇರಲಿಕ್ಕೆ ಆಗೋದಿಲ್ಲ. ಒಬ್ಬರು ಹಿಂದಿದ್ದವರು ಅವ್ರು ಕಮ್ಮಿ, ಮುಂದಿದ್ದವರು ಹೆಚ್ಚು, ಹಾಗೆ ಏನಿಲ್ಲ. ಆದ್ದರಿಂದ ನಿಮ್ಮಲ್ಲಿ ಇನ್ನೊಮ್ಮೆ ನಾವು ಕಳಕಳಿದ ಕೇಳಿಕೊಳ್ಳುತ್ತೇವೆ ಅಂದರೆ ದಯವಿಟ್ಟು ಎಲ್ಲರೂ ಸಹಕರಿಸಿ. ಏನೋ ಮನಸ್ತಾಪ ಇದ್ದರೆ ಅದನ್ನು ಮನಸ್ತಾಪ ಮಾಡಿಕೊಳ್ಳಬೇಡಿ. ಅದನ್ನು ಚರ್ಚಿಸಿ ಅದರಿಂದ ಏನು ಆಗಬೇಕು, ಹೇಗೆ ನಿರ್ಣಯಿಸಬೇಕು, ಹೇಗೆ ಮುಂದುವರಿಬೇಕು ಅದನ್ನು ಸಲಹೆಯನ್ನು ನೀವು ಕೊಟ್ಟರೆ ನಾವು ಶಿರಸಾಭಾಗಿಯಾಗಿ ನಿಮ್ಮ ಸಲಹೆಯನ್ನು ತೆಗೊಂಡು ಆ ರೀತಿ ನಾವು ನಡೀತಾ ಇದ್ದೇವೆ. ಅದೇ ಎಲ್ಲರಿಗೂ ಈ ಕಳಕಳಿದ ವಿನಂತಿಸಿಕೊಳ್ಳುವುದು ಅಂದರೆ ಇನ್ನು ಮುಂದಕ್ಕಾದರೂ ಎಲ್ಲರೂ ಸಹಕರಿಸಬೇಕು. ಈ ಕಾರ್ಯಕ್ರಮಕ್ಕೆ ಅಡೆತಡೆ ಬಾರಬಾರದು, ಇದು ಸರಿ ನಡೆದುಕೊಡಬೇಕು. ಚಾಮುಂಡಿಯವರಿಗೂ ಕೂಡ ಕೈ ಮುಗಿದು ನಿಮಗೆಲ್ಲರೂ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಂದಿಸ್ತೇನೆ. ಅಂತೂ ಇಂತಹ ಶುಭ ಕಾರ್ಯದಲ್ಲಿ, ಇಂತಹ ಶುಭ ಕೆಲಸದಲ್ಲಿ ಇಲ್ಲಿ ಭಾಗವಹಿಸಿದ ನೀವು ವಹಿಸಿಕೊಟ್ಟ ಜವಾಬ್ದಾರಿಯನ್ನು ಪೂರೈಸುವರೆ ನಿಮ್ಮೆಲ್ಲ ಶಕ್ತಿ ಬೇಕು, ಭಕ್ತಿ ಬೇಕು, ಕೈ ಬೇಕು, ಸಹಕಾರ ಬೇಕು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ತನ್ನ ಜವಾಬ್ದಾರಿಯ ಮಾತುಗಳ ಜೊತೆಗೆ ಗ್ರಾಮದ ಸರ್ವರ ಸಹಕಾರನ ಯಾಚಿಸುವಂತೆ ತಮ್ಮ ಮಾತುಗಳನ್ನು ಆಡಿರುವಂತಹ ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ ಇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈಗ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಭಾಗ ವಿಜ್ಞಾಪನಾ ಪತ್ರದ ಬಿಡುಗಡೆಯನ್ನು ವಿಶೇಷ ಗೌರವಾಧ್ಯಕ್ಷರ ಜೊತೆಗೆ ವಿಶೇಷ ಅಭ್ಯಾಗತರಾದ ಶ್ರೀ ರಾಮಮೋಹನ್ ಹೆಗಡೆ, ಶ್ರೀಧರ ಹೆಗಡೆ ಹಾಗೆ ನಾಗರಾಜ್ ಸರ್ವೇರವರು ಇವರು ಬಿಡುಗಡೆ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜೀರ್ಣೋದ್ಧಾರದ ಕೆಲಸಗಳು ನಡೆಯುತ್ತಿದ್ದು, ಕೆಲಸಕ್ಕೆ ಸರ್ವರ ಸಹಕಾರವನ್ನು ಯಾಚಿಸುವಂತಹ ವಿಜ್ಞಾಪನಾ ಪತ್ರ ತಯಾರಾಗಿದ್ದು, ಆ ವಿಜ್ಞಾಪನಾ ಪತ್ರವನ್ನು ಇವತ್ತು ಬಿಡುಗಡೆಗೊಳಿಸಲಾಗಿದೆ. ವಿಜ್ಞಾಪನಾ ಪತ್ರ ಬಿಡುಗಡೆಯನ್ನುಗೊಳಿಸಿರುವಂತಹ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಹಾಗೆ ವಿಶೇಷ ಅಭ್ಯಾಗತರಾದಂತಹ ಶ್ರೀ ರಾಮಮೋಹನ್ ಹೆಗಡೆ ಮತ್ತು ಶ್ರೀಧರ ಹೆಗಡೆ ಹಾಗೆ ನಾಗರಾಜ್ರವರು ಮತ್ತು ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಎಲ್ಲರಿಗೂ, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಇವರಿಗೆಲ್ಲರಿಗೂ ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಮುಂದೆ ಈ ಒಂದು ಹಾಗೆ ಮಾಧ್ಯಮದಲ್ಲಿ ಸಹಕರಿಸುತ್ತಿರುವಂತಹ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಭಾಗ ಬಂದಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕಾಗಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ದಿನಮಣಿ ರಾವ್ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕೊಂಡಾಣದ 3 ದೇವರುಗಳನ್ನು ದೇವರುಗಳಿಗೆ ವಂದಿಸುತ್ತಾ, ನಮ್ಮ ಶ್ರೀ ಸೋಮನಾಥ ದೇವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಶ್ರೀ ತಾಯಿ ದುರ್ಗಾ ಪರಮೇಶ್ವರಿ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮ್ಮ ವೇದಿಕೆಯಲ್ಲಿ ಇಂದು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ಅಂದರೆ ದೇವರ ಸೇವೆಗೋಸ್ಕರ ಇವತ್ತು ಅವರು ಬಂದಿರೋದು. ತನ್ನ ಕಿಂಚತ್ತು ಸೇವೆಯನ್ನು ಈ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹೇಳುವುದರ ಮೂಲಕ, ಸರ್ವ ರೀತಿಯಿಂದಲೂ ಸಹಕಾರ ನೀಡುವುದರ ಮೂಲಕ ಇವರು ತಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಿದ್ದಾರೆ. ಹಾಗೂ ತಮ್ಮ ಸಂಪೂರ್ಣ ಸಹಕಾರ ಕೂಡ ಇದಕ್ಕೆ ಇದೆ ಅಂತೇಳಿ ಅವರು ಆಶ್ವಾಸನೆಯನ್ನು ಇವತ್ತು ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಭಕ್ತ ಸಮೂಹ, ಭಕ್ತರಿಲ್ಲದೆ ದೇವಸ್ಥಾನದ ಯಾವ ಕಾರ್ಯ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ತನು ಮನ ಧನಗಳಿಂದ ಸಹಕರಿಸಿದಂಥ ಭಕ್ತ ಸಮೂಹಕ್ಕೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮದು ಇದು ಕಾರ್ಯಕ್ರಮ ಪ್ರಚಾರ ಆಗಬೇಕಾದ್ರೆ ಪ್ರತಿ ಸಲ ನಮ್ಮೊಂದಿಗಿರುವ ಪ್ರಸಾರ ಮಾಧ್ಯಮದ ಎಲ್ಲ ಸದಸ್ಯರುಗಳು ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ಇವತ್ತು ಕೆಲವೊಂದು ಇಲ್ಲಿ ಸಂಸ್ಥೆಗಳಿದೆ, ಸಂಘ ಸಂಸ್ಥೆಗಳು, ಅವರು ಶ್ರಮದಾನದ ಮೂಲಕ ಯಾವಾಗಲೂ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದೆ. ಅವರನ್ನು ಇವತ್ತು ಸೂಚಿಸಿ ಅವರ ಹೆಸರುಗಳನ್ನು ಹೇಳುವುದು ನಮ್ಮದು ಕರ್ತವ್ಯವಾಗಿದೆ. ವೈದ್ಯನಾಥ ಸಮಿತಿ ತಾರಿಪಟ್ಪು, ಸೋವೂರು ಗ್ರೂಪ್,
ಜಾಗರಣಾ ವೇದಿಕೆ ಶ್ರೀರಾಮಾನುಜ ಶಾಖೆ ಕೊಂಡಾಣ, ನಡಾರ್ ಫ್ರೆಂಡ್ಸ್, ಚಾಮುಂಡೇಶ್ವರಿ ಫ್ರೆಂಡ್ಸ್ ಸರ್ಕಲ್, ನಿಶಾರ್ಥ ಸೇವಾ ಸಂಘ, ವೈದ್ಯನಾಥ ಭಜನಾ ಮಂದಿರ ಬಗಂಬಿಲ, ಸಾಯಿ ಮಂದಿರ ಮಾಡೂರು, ಸ್ನೇಹ ಸಂಗಮ ಉಚ್ಚಿಲ, ಹಾಗೆಯೇ 3 ಕೋಟೆಕಾರಿನ ಹೊಸ ವಾರ್ಡ್ಗಳು ಇವತ್ತು ಅದರ ನಾಮಕರಣ ಆಗ್ತಾ ಇದೆ. ಅವರು ಕೂಡ ತುಂಬ ಒಂದು ಹುಮ್ಮನಸ್ಸಿನಿಂದ ಎದುರು ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ತಮ್ಮದು ಕೂಡ ಒಂದು ಸಣ್ಣ ಸೇವೆ ಇರಲಿ ಅಂತೇಳಿ ಮುಂದೆ ಬರಲಿಕ್ಕೆ ತುಂಬ ಇಚ್ಛೆ ಪಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಬಂದು ಇಲ್ಲಿ ಸೇವೆ ಸಲ್ಲಿಸಲಿಕ್ಕಿದ್ದಾರೆ. ಹಾಗೆಯೇ ನಾನಿಲ್ಲಿ ಹೇಳಲಿಕ್ಕೆ ಕೆಲವು ಹೆಸರು ತಪ್ಪಿರ್ಬೋದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕ್ಷೇತ್ರಕ್ಕೆ ಬಂದು ಶ್ರಮದಾನ ಮಾಡಿದ ಹಲವಾರು ಇಲ್ಲಿನ ಸ್ಥಳೀಯ ಯುವಕರಿದ್ದಾರೆ. ಸ್ಥಳೀಯ ಯುವಕರು ಮಾತ್ರ ಅಲ್ಲ, ಎಲ್ಲ ಭಕ್ತಾದಿಗಳಿದ್ದಾರೆ. ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಸದಾ ಏನು ನಮ್ಮ ಮನಸ್ಸಿನ ಸಮಸ್ಯೆಗಳಿದೆಯೋ, ತಾಯಿ ಇದುವರೆಗೆ ಸಮಸ್ಯೆಯನ್ನು ಹೇಳಿ ಬಂದವರಿಗೆ ಬರಿಗೈಯಲ್ಲಿ ಕಳಿಸಲಿಲ್ಲ. ಅದರ ಜ್ವಲಂತ ನಿದರ್ಶನಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಹಾಗೆ ಇವೆಲ್ಲರೂ ಬಂದು ಹನುಮಾನ ಧನೆಯಿಂದ ತಾಯಿಯ ಸೇವೆಯಲ್ಲಿ ಭಾಗಿಯಾಗಬೇಕು ಹೇಳಿ ಕೇಳಿಕೊಳ್ತಾ ನನ್ನ ಒಂದು ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.